ಮಳೆಗೆ ಬಿಸಿ ಬಿಸಿಯಾಗಿರುವಂಥ ಆಲೂ ಪೋಡಿ ರೆಡಿಯಾಗಿದೆ. ಈ ಬಿಸಿ ಬಿಸಿ ಟೀ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆ ಎಲ್ಲ? ಊರ ಕಡೆ ಎಲ್ಲ ತುಂಬಾ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರಬೇಕಾದ್ರೆ ನಮಗೆ ಬಿಸಿ ಬಿಸಿಯಾಗಿ ಕರ್ಕಾರವಾಗಿ ಏನಾದರೂ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವತ್ತು ನಾನು ಈ ಊರ ಕಡೆ, ಮಂಗಳೂರು ಕಡೆ ಆಲೂ ಪೋಡಿ ಮಾಡ್ತಾರಲ್ಲ, ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ, ಅಂದರೆ ಇದಕ್ಕೆ ಆಲೂ ಬಜ್ಜಿ ಅಂತಲೂ ಹೇಳ್ತಾರೆ ಬ್ಯಾಂಗ್ಳೂರು ಕಡೆ. ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಹೆಲ್ದಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ರೆಸಿಪಿ ನೋಡಿ ಟ್ರೈ ಮಾಡಿ. ಈ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಇದನ್ನ ಮಾಡಿದರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಸೂಪರ್ ಆಗಿದೆ ಈ ರೆಸಿಪಿ. ವಿಡಿಯೋ ನೋಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಬಿಸಿ ಬಿಸಿ ಆಗಿರುವಂತಹ ಆಲೂಗಡ್ಡೆ ಅಥವಾ ಪೊಟ್ಯಾಟೊದು ಮಸಾಲ ಪೋಡಿ, ಮಸಾಲ ಬಜ್ಜಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಸ್ವಲ್ಪ ದೊಡ್ಡ ಸೈಜ್ದು ತಗೊಳ್ಳಿ, ನಮಗೆ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ದೊಡ್ಡ ಆಲೂಗಡ್ಡೆನ ನೋಡಿ ಈ ಥರ ಇಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಪೋಡಿ ಅಥವಾ ಬಜ್ಜಿ ಮಾಡಲಿಕ್ಕೆ ಮೊದಲು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ. ಇದಕ್ಕೆ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಕಡಲೆ ಹಿಟ್ಟು ನೀವು ಎಷ್ಟು ಆಲೂಗಡ್ಡೆ ತಗೊತೀರೋ ಅದಕ್ಕೆ ನೋಡಿಕೊಂಡು ಸರಿಯಾಗಿ ಹಾಕ್ಕೊಳ್ಳಿ. ನಮಗೆ ಈ ಹಿಟ್ಟು ಇದೆಯಲ್ಲ ತುಂಬ ದಪ್ಪ ಆಗಬಾರ್ದು, ತುಂಬ ತೆಳು ಕೂಡ ಆಗಬಾರ್ದು, ಮೀಡಿಯಮ್ ಲೆವೆಲಲ್ಲಿ ನಾವು ಇದನ್ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ನಾನು ಕಾಳುಮೆಣಸಿನ ಪುಡಿ ಹಾಕೊತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಾಗೆಯೇ ಶೀತ ಎಲ್ಲ ಆದರೆ ತುಂಬಾ ಒಳ್ಳೆಯದು. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ರುಚಿಗೆ ಎಷ್ಟು ಬೇಕು ನೋಡಿಕೊಂಡು. ಇದಕ್ಕೆ ನಾನು 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ, ಯಾಕಂತಂದರೆ ಆಲೂಗಡ್ಡೆ ವಾಯು, ಆದ್ದರಿಂದ ಸ್ವಲ್ಪ ಇಂಗನ್ನು ಹಾಕಿದರೆ ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಸ್ವಲ್ಪ ನಾನು ಓಂಕಾಳು ಹಾಕ್ತಾ ಇದ್ದೀನಿ. ಇದು ಜೀರ್ಣೆಗೆ, ಆ್ಯಸಿಡಿಟಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಫ್ಲೇವರಿಗೆ ಸ್ವಲ್ಪ ಒಂದು ಒಣಮೆಣಸನ್ನು ನಾನು ಪುಡಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತ ಕೂಡ ಹೇಳ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಚೂರೇ ಚೂರು ಸೋಡಾ ಪುಡಿ ಅಥವಾ ಅಡುಗೆ ಸೋಡಾನ ಹಾಕೋಬಹುದು. ಈ ಮಸಾಲ ಇಂಗ್ರೀಡಿಯೆಂಟ್ಸನ್ನು ಹಾಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಪ್ಲೇನ್ ಬಜ್ಜಿ ಆದರೆ ಈ ಥರ ಮಸಾಲೆಗಳನ್ನು ಹಾಕಲ್ಲ, ಉಪ್ಪು ಖಾರ ಹಾಕಿ ಅಷ್ಟೇ ಮಾಡೋದು. ನಾನಿವತ್ತು ಮಾಡ್ತಾ ಇರೋದು ಮಸಾಲ ಬಜ್ಜಿ, ಆಲೂ ಬಜ್ಜಿ ಅಥವಾ ಮಸಾಲದು ಆಲೂ ಪೋಡಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾವು ಸ್ಪೈಸಸನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಖಾರ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೂಡ. ಇವಾಗ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು, ಜಾಸ್ತಿ ಅಲ್ಲ. ನಾನು ಈ ಪೇಸ್ಟ್ ಯಾವ ಹದಕ್ಕೆ ಬರಬೇಕು ಅಂತ ಹೇಳ್ತೀನಿ, ಅದೇ ಹದಕ್ಕೆ ಕಲಿಸ್ಕೊಳ್ಳಿ. ಇದು ನೋಡಿ ಗಟ್ಟಿ ಇದೆ, ಇಷ್ಟು ಸಾಕಾಗಲ್ಲ, ಇದು ಇನ್ನೂ ತೆಳು ಆಗಬೇಕು. ನೀರನ್ನು ಹಾಕೊತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ತೆಳ್ಳಗಾಗಬಾರ್ದು ಈ ಪೇಸ್ಟ್ ಮಸಾಲದು. ನೀವು ಮಸಾಲನ ನೀಟಾಗಿ ಕಲಸ್ಕೊಂಡೆ ಕೊನೆಗೆ ನಾವು ಆಲೂಗಡ್ಡೆನ ಹಾಕಬೇಕು. ಆಲೂಗಡ್ಡೆನ ಮಸಾಲದಲ್ಲಿ ಹಾಕಿ ತುಂಬ ಹೊತ್ತು ಬಿಡಬಾರ್ದು, ಜಸ್ಟ್ 1-2 ನಿಮಿಷ ಬಿಟ್ಟರೆ ಸಾಕು. ಉಪ್ಪು ಖಾರ ಏನಾದರೂ ಬೇಕಿದ್ರೆ ಇವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಫ್ಲೇವರ್ಡ್ ಆಗಿರುವಂತಹ ಬಜ್ಜಿ ಮಸಾಲ ರೆಡಿಯಾಗಿದೆ ನೋಡಿ, ಕಾಣ್ತಾ ಇದೆಯಲ್ಲ, ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದಕ್ಕಿಂತ ತುಂಬ ದಪ್ಪ ಬರಬಾರ್ದು, ಚೆನ್ನಾಗಾಗಲ್ಲ ಬಜ್ಜಿ. ಇವಾಗ ಹಚ್ಚಿಟ್ಟಿರುವಂತಹ ಆಲೂಗಡ್ಡೆನ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲದಲ್ಲಿ ನೀಟಾಗಿ ಈ ಮಸಾಲೆನ ಪೊಟ್ಯಾಟೊ ಅಥವಾ ಆಲೂಗಡ್ಡೆಗೆ ಕೋಟ್ ಮಾಡ್ಕೊಳ್ಳಿ. ನೋಡಿ
ಪರ್ಫೆಕ್ಟಾಗಿ ಮಸಾಲ ರೆಡಿ ಆಗಿದೆ, ಯಾಕಂತಂದರೆ ನೀಟಾಗಿ ಅಂಟ್ಕೋತಿದೆ ನೋಡಿ. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಮಸಾಲ ಆಗಬಾರ್ದು. ಇದನ್ನೊಂದು 2 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಬಿಡಬೇಡಿ, ಯಾಕಂತಂದರೆ ಆಲೂಗಡ್ಡೆದು ನೀರು ತುಂಬ ಬಿಡುತ್ತೆ. 2 ನಿಮಿಷ ಇಟ್ಟು ಅದಾದ ನಂತರ ಫ್ರೈ ಮಾಡ್ಕೊಳ್ಳೋದು. ಇವಾಗ 2 ನಿಮಿಷ ಆಗಿದೆ. ನಾವು ಈ ಪೊಟೆಟೊ ಬಜ್ಜಿನ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಕಾಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನಾನು ಕೊಕೊನಟ್ ಆಯಿಲನ್ನು ತಗೊಂಡಿದ್ದೀನಿ. ಎಣ್ಣೆ ನೀಟಾಗಿ ಕಾದಿದೆ. ಇವಾಗ ಈ ಪೊಟೆಟೊ ಸ್ಲೈಸ್ ಇದೆಯಲ್ಲ, ಇದನ್ನ ನೀವು ಮಸಾಲದಲ್ಲಿ ನೋಡಿ ಈ ಥರ ನೀಟಾಗಿ ಕೋಟ್ ಮಾಡಿಕೊಂಡು ಈ ಕಾದ ಎಣ್ಣೆಗೆ ಒಂದೊಂದೇ ಹಾಕೋಬೇಕು. ಆಯಿಲ್ಗೆ ಹಾಕಿಬಿಟ್ಟು ನಾವು ಜಸ್ಟ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಬೇಡ, ಲೋ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಇದನ್ನ ಕಾಯಿಸಬೇಕು. ಜಾಸ್ತಿ ಫ್ಲೇಮ್ ಇಟ್ಟರೆ ಕರಟುತ್ತೆ. ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ, ಇದು ಗಟ್ಟಿಯಾದ ನಂತರ, ಮಸಾಲೆ ಗಟ್ಟಿಯಾದ ನಂತರ ನೀವು ಮಗುಚಿ ಹಾಕಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೊಳ್ಳಿ. ನೀಟಾಗಿ ಕಾಯ್ತಾ ಇದೆ. ನೋಡಿ, 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಮಸಾಲ ಆಲೂ ಬಜ್ಜಿ, ಆಲೂ ಪೋಡಿ ರೆಡಿಯಾಗಿದೆ. ಬಿಸಿ ಬಿಸಿ ಆಲೂ ಪೋಡಿ, ಆಲೂ ಬಜ್ಜಿ ರೆಡಿ ಆಗ್ತಿದೆ ನೋಡಿ. ಸಂಜೆ ಟೈಮಲ್ಲಿ ಈ ಬಿಸಿ ಬಿಸಿ ಆಗಿರುವಂತಹ ಮಸಾಲ ಟೀಗೆ ಈ ಮಸಾಲ ಬಜ್ಜಿ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ, ಅದು ಮಾಡಿ ತಿಂದ್ರೇ ನಿಮ್ಗೆ ಗೊತ್ತಾಗೋದು. ಈ ಮಸಾಲ ಟೀ ರೆಸಿಪಿ ಇದೆಯಲ್ವಾ, ಮಸಾಲ ಟೀ ಪುಡಿ ಮಾಡೋ ರೆಸಿಪಿ ನಾನು ಅಮ್ಮಿಸ್ ಲೈಫ್ ಸ್ಟೈಲಲ್ಲಿ ಹಾಕಿದ್ದೀನಿ. ಲಿಂಕ್ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು ನೋಡಿ. ಸೂಪರ್ ಆಗಿರುವಂತಹ ಮಸಾಲ ಪುಡಿ ರೆಡಿಯಾಗಿದೆ. ಸಕ್ಕತ್ತಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ, ತುಂಬಾ ರುಚಿಯಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಅದು ಕಟ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ, ಅದರ ಸೌಂಡು, ಅದರ ಫ್ಲೇವರು, ಕಲ್ಲರು ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸರಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನನ್ನ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.